ಕಾಪು ರಕ್ಷಣಾಪುರ ಜವನೇರ್ ಸಾರಥ್ಯದಲ್ಲಿ ಕಾಪು ಪಿಲಿಪರ್ಬ ಹುಲಿವೇಷ ಕುಣಿತ ಸ್ಪರ್ಧೆ ಆಗಸ್ಟ್ 11ರಂದು ಮಧ್ಯಾಹ್ನ 3:30ಕ್ಕೆ ಕಾಪು ಬಂಟರ ಸಂಘದ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ರಕ್ಷಣಾಪುರ ಜವನೇರ್ ಅಧ್ಯಕ್ಷ ನವೀನ್ ಎನ್ ಶೆಟ್ಟಿ ತಿಳಿಸಿದ್ದಾರೆ. ರಕ್ಷಣಾಪುರ ಜವನೇರ್ ಕಾಪು ನಡೆಸುವಂತ ಎರಡನೇ ಬಾರಿಗೆ ನಡೆಸುವಂತ ಕಾಪು ಪಿಲಿಪರ್ಬ ಸಾಂಸ್ಕೃತಿಕ ವೈಭವ ಈ ಕಾರ್ಯಕ್ರಮವನ್ನು ನಾವು 11 ತಾರೀಕಿಗೆ ಬಂಟರ ಕಾಪು ಬಂಟರ ಭವನದ ಆವರಣದಲ್ಲಿ ನಡೆಸಲಿಕ್ಕಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಷ್ಠಿತ 10 ಹುಲಿವೇಷದ ಸ್ಪರ್ಧೆಯ ತಂಡಗಳು ಭಾಗವಹಿಸಲಿಕ್ಕಿದ್ದೇವೆ. ಅದೇ ರೀತಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಸಾಧಕರಿಗೆ ಸನ್ಮಾನವನ್ನು ಮಾಡಲಿಕ್ಕಿದ್ದೇವೆ. ಅದೇ ರೀತಿ ಡ್ಯಾನ್ಸ್ ಗ್ರೂಪ್ನ ಪ್ರೀ ಸ್ಟುಡಿಯೋ ಇವರು ನೃತ್ಯ ವೈಭವವನ್ನು ನಡೆಸಲಿಕ್ಕಿದ್ದಾರೆ. ಅದೇ ರೀತಿ ಮಿಡ್ ಕ್ಲಾಸ್